ಬಂಟ್ವಾಳ ತಾಲೂಕಿನ ಕೈರಂಗಳ ಪುಣ್ಯಕೋಟಿ ನಗರದ ಶಾರದಾ ಗಣಪತಿ ವಿದ್ಯಾಕೇಂದ್ರದಲ್ಲಿ ಡಿಸೆಂಬರ್ 29 ಮತ್ತು 30ರಂದು ಕೈರಂಗಳ ಕೃಷಿ ಉತ್ಸವವನ್ನು ಆಯೋಜಿಸಲಾಗಿದೆ. ಹೀಗೆಂದು ಇದರ ಸಂಚಾಲಕ ಟಿಜಿ ರಾಜರಾಮ್ ಭಟ್ ಅವರು ವಿವರಿಸಿದ್ದಾರೆ. ಈ ಕುರಿತು ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೃಷಿ ಅಭಿವೃದ್ಧಿ ವ್ಯವಹಾರದಲ್ಲಿ ತೊಡಗಿಸಿಕೊಂಡಿರುವವರಿಗೆ ಖಾಸಗಿ ಉದ್ದಿಮೆದಾರರಿಗೆ ವಿಶೇಷ ಮಳಿಗೆಗಳನ್ನು ಆಯೋಜಿಸಲಾಗಿದೆ. 2 ದಿನಗಳ ಕಾಲ ನಡೆಯಲಿರುವ ಕೃಷಿ ಉತ್ಸವದಲ್ಲಿ ವಿದ್ಯಾರ್ಥಿಗಳ ಪ್ರತಿಭೆ ಅನಾವರಣಗೊಳ್ಳಲಿದೆ ಎಂದು ತಿಳಿಸಿದರು. ಕಾರ್ಯಕ್ರಮವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದ ಡಾ ಎಂಎನ್ ರಾಜೇಂದ್ರ ಕುಮಾರ್ ಅವರು ಉದ್ಘಾಟಿಸಲಿದ್ದಾರೆ. ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷರಾದ ಹರೀಶ್ ಆಚಾರ್ ಅವರು ಈ ಉತ್ಸವ ಸಮಿತಿಯ ಮಾರ್ಗದರ್ಶಕರಾಗಿದ್ದಾರೆ. ಜಿಲ್ಲೆಯ ಶಾಸಕರು ಹಾಗೂ ಅನುಭವಿ ಹಿರಿಯ ಕೃಷಿಕರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಮುಂಚೂಣಿ ಸಾಧಕ ಕೃಷಿಕರು ಮತ್ತು ಸಹಕಾರಿಗಳು ಇವರನ್ನ ಜೊತೆ ಸೇರಿಸಿಕೊಂಡು ವಿಚಾರಣೆ ಮಾಡುವುದು ಯೋಚನೆ. ಬೆಳಿಗ್ಗೆ 9 ಉದ್ಘಾಟನೆ ಆಗ್ತದೆ, ಸಾಯಂಕಾಲ 6:30 ಗಂಟೆವರೆಗೂ ನಡೀತದೆ, 2 ದಿವಸ ಕೂಡ. ಇದರ ಜೊತೆಗೆ ಈ ಕೃಷಿ ಉತ್ಸವ ಜೊತೆಗೆ ವಿದ್ಯಾರ್ಥಿಗಳ ಪ್ರತಿಭೆ ಅನಾವರಣ ಕೂಡ ಆಗಲಿಕ್ಕಿದೆ. ಶಾಲೆಯಲ್ಲಿ ಸೈನ್ಸ್ ಮಾಡೆಲ್ಗಳನ್ನು ಮಾಡುವ ಮೂಲಕ ಸಮಾಜಕ್ಕೆ ಹೊಸ ಆವಿಷ್ಕಾರ ಕೊಡುವಂತ ಯೋಜನೆ ಶಾಲೆ ಮಕ್ಕಳು ಮಾಡಿದ್ದಾರೆ. ಅದನ್ನು ಕೂಡ ಪ್ರದರ್ಶನ ಮಾಡುವ ಮೂಲಕ ಅದನ್ನು ಕೃಷಿಗೆ ಪರಿಚಯ ಮಾಡುವ ಕೆಲಸ ಮಾಡ್ತಾರೆ. ಈ ವೇಳೆ ವಿಶ್ವನಾಥ್, ಶ್ರೀಹರಿ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.